ಲಾಕ್ಡೌನ್ ಸಂದರ್ಭ ರಿಕ್ಷಾ ಚಾಲಕರು ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ರು. ಇವರ ದುಡಿಮೆಗೆ ಪ್ರೋತ್ಸಾಹವನ್ನ ನೀಡುವ ನಿಟ್ಟಿನಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಚಾಲಕ್ ಸಾಥ್ ಅನ್ನುವ ಯೋಜನೆಯನ್ನ ರೂಪಿಸಿದೆ. ಈ ಮೂಲಕ ಉಳ್ಳಾಲ ವ್ಯಾಪ್ತಿಯ ರಿಕ್ಷಾ ಚಾಲಕರಿಗೆ ಜೂನ್ 22ರಂದು ಕಲ್ಲಾಪು ಮೈದಾನದಲ್ಲಿ ಆರ್ಥಿಕ ಸಹಾಯವನ್ನ ಮಾಡಲಾಗುವುದು ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಹನೀಫ್ ತಲಪಾಡಿ ಹೇಳಿದರು. ತೊಕ್ಕೋಟು ಪಕ್ಷದ ಕಚೇರಿಯಲ್ಲಿ ನಡೆಸಿದ ಚಾಲಕ್ ಸಾಥ್ ಯೋಜನೆಗೆ ಚಾಲನೆ ನೀಡಿರುವ ಮತ್ತು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡಿದರು. ಉದ್ಯಮಿ ಎಎಚ್ ಮಹಮೂದ್ ರವರು ಚಾಲಕ್ ಸಾಥ್ ಯೋಜನೆ ಪೋಸ್ಟರ್ನ ಬಿಡುಗಡೆಗೊಳಿಸಿದರು. ಉಳ್ಳಾಲ ಪರಿಸರದ ರಿಕ್ಷಾ ಚಾಲಕರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಅಗತ್ಯ ದಾಖಲೆಗಳನ್ನು ಪಕ್ಷದ ಕಚೇರಿಯಲ್ಲಿ ಜೂನ್ 18ರ ಒಳಗೆ ಸಲ್ಲಿಸುವಂತೆ ತಿಳಿಸಲಾಗಿದೆ. ಸರ್ಕಾರ ರಿಕ್ಷಾ ಚಾಲಕರಿಗೆ ಲಾಕ್ಡೌನ್ ಪರಿಹಾರ ಘೋಷಿಸಿದ್ರು. ದಾಖಲೆ ಹೆಸರಿನಲ್ಲಿ ಹಲವರು ವಂಚಿತರಾಗಿದ್ದಾರೆ. ಸರ್ಕಾರದ 5,000 ರೂಪಾಯಿ ಪರಿಹಾರಕ್ಕಾಗಿ ದಾಖಲೆ ತಯಾರಿಸಲು 10,000 ರೂಪಾಯಿ ವ್ಯಯಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಇವೆಲ್ಲದನ್ನ ಮನಗಂಡು ಪಕ್ಷ ಯೋಜನೆಯನ್ನ ಜಾರಿಗೆ ತಂದಿದೆ ಎಂದರು. ಕಾರ್ಯಾಚರಿಸುತ್ತಿರುವ ಒಂದು ಪಕ್ಷವಾಗಿದೆ. ಇದು ಇದರ ಆರಂಭ ಘಟ್ಟದಿಂದಲೇ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವಂತಹ ಒಂದು ಪಕ್ಷವಾಗಿದೆ. ಇದು ದಮನಿತರ ಧ್ವನಿಯಾಗಿ ಶೋಷಿತರ ರಕ್ಷಕನಾಗಿ ಕಾರ್ಯನಿರ್ವಹಿಸುವ ಒಂದು ಟೀಮ್ ವೆಲ್ಫೇರ್ ಎಂಬ ಯೂತ್ ಟೀಮನ್ನು ರಚಿಸಿ ಅವರನ್ನು ವಿಪತ್ತಿನ ಸಂದರ್ಭ ಮತ್ತು ಎಲ್ಲ ಸಂದರ್ಭದಲ್ಲೂ ಕಾರ್ಯಾಚರಿಸಲು ಪ್ರೇರೇಪಣೆ ಕೊಟ್ಟು ಆ ತಂಡವನ್ನು ರಚಿಸಿದ್ದೇವೆ. ವೆಲ್ಫೇರ್ ಪಾರ್ಟಿ ಇದು ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಒಂದು ಪಕ್ಷ. ಟೀಮ್ ವೆಲ್ಫೇರ್ ಅದು ರಾಜ್ಯ ಮಟ್ಟದಲ್ಲೇ ಕಾರ್ಯಪ್ರವೃತ್ತವಾಗಿದೆ. ಈ ಕೊರೋನಾ ಸಂದರ್ಭದಲ್ಲಿ ಈಗ ಮಾರ್ಚ್ 22ರಿಂದ ಆರಂಭ ಲಾಕ್ಡೌನ್ನ ಸಂದರ್ಭದಲ್ಲಿ ನಮ್ಮ ವಲಸೆ ಕಾರ್ಮಿಕರಾಗಲಿ ಅಪಘಾತದಲ್ಲಿ ಸಿಲುಕಿದಂತಹ ರೋಗಿಗಳು ಆಸ್ಪತ್ರೆಗೆ ಹೋಗಲು ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದಂತಹ ಸಂದರ್ಭ ಅವರಿಗೆ ವಲಸೆ ಕಾರ್ಮಿಕರಿಗೆ ಆಹಾರದ ಸಾಮಗ್ರಿ ಆಹಾರದ ವ್ಯವಸ್ಥೆ ಮಾಡಲು ನಮ್ಮ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ಸಂದರ್ಭ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಸೈಫ್ ಕೋಟೇಕರ್, ಎಫ್ಐಟಿಯು ಜಿಲ್ಲಾಧ್ಯಕ್ಷ ಜಲೀಲ್ ಅಲಂಪಾಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.